ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ನಿಯುಕ್ತಿಗೊಂಡಿರುವ ಬಿಕೆ ಮಂಜುನಾಥ್ ಅವರು ಮಧುಗಿರಿ ನಗರದ ಗ್ರಾಮ ದೇವತೆ ಶ್ರೀ ದಂಡಿನ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನಗರದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸುವ ದೃಷ್ಟಿಯಿಂದ 2 ವಿಭಾಗಗಳನ್ನು ಮಾಡಲಾಗಿದೆ. ಶಿರಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಮೊದಲ ಬಾರಿಗೆ ರಾಜೇಶ್ ಗೌಡರವರ ಆಯ್ಕೆಯಿಂದಾಗಿ ಬಿಜೆಪಿ ಪಕ್ಷವು ಖಾತೆ ತೆರೆದಿದೆ. ಮೋದಿ ಅವರು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅವರಿಗೆ ಶಕ್ತಿ ತುಂಬಬೇಕಿದೆ ಎಂದರು. ಇತ್ತೀಚೆಗೆ ಸಂಸದರಾದ ಜಿಎಸ್ ಬಸವರಾಜರವರು ಉಸ್ತುವಾರಿ ಸಚಿವ ಜೆಸಿ ಮಧುಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ದು, ಸಂಸದರಿಗೆ ಕಾಂಗ್ರೆಸ್ ಪಕ್ಷದಂತೆ ವಯಸ್ಸಾಗಿ ಅರಳುಮರಳಾಗಿದೆ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಇವರಿಬ್ಬರಲ್ಲಿ ಇರುವ ಅಸಮಾಧಾನವನ್ನು ಸರಿಪಡಿಸಲಾಗುವುದು. ಹಿಂದುಳಿದ ವರ್ಗಕ್ಕೆ ಸೇರಿದ ನನ್ನಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಪಕ್ಷವು ಗುರುತಿಸಿದ್ದು ಜವಾಬ್ದಾರಿಯುತ ಸ್ಥಾನವನ್ನು ನೀಡಿ ಗೌರವಿಸಿದೆ. ಕಾರ್ಯಕರ್ತರು ಎದೆಗುಂದದೆ ಪಕ್ಷವನ್ನು ಸಂಘಟಿಸಿ ಎಂದು ಕರೆ ನೀಡಿದರು. ಸಿರಾ ಶಾಸಕ ಸಿಎಂ ರಾಜೇಶ್ ಗೌಡ ಮಾತನಾಡಿ, ನರೇಂದ್ರ ಮೋದಿ ಅವರು ದೇಶದ ಜನಸಾಮಾನ್ಯರಿಗೆ ತಲುಪುವಂತಹ ಜನಪರ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ದೇಶದ ವಸತಿ ರಹಿತ ನಿರ್ಗತಿಕರಿಗೆ ಮನೆಗಳನ್ನು ನಿರ್ಮಾಣ ಮಾಡಲು ಅಮೃತ ಯೋಜನೆ, ರೈತಾಪಿ ವರ್ಗದ ಮಕ್ಕಳಿಗಾಗಿ ಶಿಕ್ಷಣ ಉಜ್ವಲ ವ್ಯವಸ್ಥೆ, ರೈತರಿಗಾಗಿ ಪ್ರಧಾನಮಂತ್ರಿ ಆವಾಸ್ ಫಸಲ್ ಬಿಮಾ ಯೋಜನೆ, ಈ ಮೂಲಕ ದೇಶದ ಅಭಿವೃದ್ಧಿಗೆ ನಮ್ಮ ಬಿಜೆಪಿ ಸರ್ಕಾರ ಬದ್ಧವಾಗಿರುವುದು ನಾವು ಕಾಣಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಎಸ್ಸಿ ಮೋರ್ಚಾದ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ತಾಲೂಕು ಅಧ್ಯಕ್ಷ ಪಿಎಚ್ ನರಸಿಂಹಮೂರ್ತಿ, ತಾಲೂಕು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಇಮ್ತಿಯಾಜ್ ಪಾಷಾ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಂದ್ರಪ್ಪ, ಪದಾಧಿಕಾರಿಗಳಾದ ಎಂ ಸುರೇಶ್, ಸೀತಾರಾಮ್, ಕಾರ್ತಿಕ್ ಆರಾಧ್ಯ, ಡಾಕ್ಟರ್ ವೆಂಕಟರಾಮಯ್ಯ, ರವಿಶಂಕರ್ ನಾಯಕ್, ವಿಜಯಕುಮಾರ್, ವಿಜಯಲಕ್ಷ್ಮಿ ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಭಾರತೀಯ ಪಾರ್ಟಿಯ ಶಾಸಕರನ್ನು 4 ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಬಂಧುಗಳು. ಇವತ್ತು ಮುಂಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ಸಂಘಟಿಸಿ ಅವರೆಲ್ಲ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾಗ್ತಕ್ಕಂಥ ಜವಾಬ್ದಾರಿ ನನಗೆ ವಹಿಸಿದ ಬಂಧುಗಳೇ. ಇದುವರೆಗೂ ಅವರಿಗೆ ಈ ಕ್ಷೇತ್ರದಲ್ಲಿ ಶಕ್ತಿ ಸಿಕ್ಕಿಲ್ಲ ಅವರಿಗೆ. ಅದಕ್ಕೆ ನಾನು ಹಿಂದುಳಿದ ಒಬ್ಬ ಕಾರ್ಯಕರ್ತನ ಭಾರತೀಯ ಜನತಾ ಪಾರ್ಟಿ ನನ್ನ ಈ ಜಿಲ್ಲೆಯ ಮೊಟ್ಟಮೊದಲ ಅಧ್ಯಕ್ಷ ಆಯ್ಕೆ ಮಾಡಿದ್ದೆ ಬಂಧುಗಳೇ. ನಾನಿಂದ ಅನೇಕ ಈ ಪಕ್ಷದಲ್ಲಿ ಮಂಡಲ ಅಧ್ಯಕ್ಷನಾಗಿ ತುಮಕೂರು ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಮೊನ್ನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಸಿರಾ ವಿಧಾನಸಭಾ ಕ್ಷೇತ್ರ 2 ಬಾರಿ ಪರಾಭವಗೊಂಡು ಪೂರ್ತಿ ಕಾರ್ಯಕರ್ತರ ಬಗ್ಗೆ ಪೂರ್ತಿ ಅರಿವಿದೆ ಬಂಧುಗಳೇ. ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಮಟ್ಟಮಟ್ಟದಾಗಿ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ಅದು ನಮ್ಮ ಕಾರ್ಯಕರ್ತರಲ್ಲಿ ಶಕ್ತಿ ಇದೆ ಬಂಧುಗಳೇ. ಆ ಶಕ್ತಿಯನ್ನು ನಾವೆಲ್ಲರೂ, ನಮ್ಮ ಸಿರಾದ ಶಾಸಕರು, ನಮ್ಮ ಚಿದಾನಂದ ಗೌಡರು, ನಮ್ಮ ಎಲ್ಲ ಮುಖಂಡಗಳ ಪಾರ್ಟಿಯ ನಿರ್ದೇಶಕರು, ನಮ್ಮ ಉಚ್ಚಯ್ಯನವರು, ಗಂಗಮ್ಮಯ್ಯನವರು ಕೊರಟಗೆರೆ ಮಧುಗಿರಿಯಲ್ಲಿ ಪಾವಗಡದಲ್ಲಿ ಬಾವುಟವನ್ನು ಹಾರಿಸಬೇಕಂತ ಹೇಳಿ ಇವತ್ತು ಬಡಪಟ್ಟರೆ ಮುಂದೆ ಬಂದು ನಿಂತಿದ್ದೀನಿ ಬಂಧುಗಳೇ. ಈ ಪಕ್ಷವನ್ನು ಸುದೃಢವಾಗಿ ಕಟ್ಟಬೇಕಂತ ಒಂದು ನಾನು ಇವತ್ತು ಗುರಿಯನ್ನು ಹೊಂದಿದ್ದೀನಿ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಎಲ್ಲ ರಾಜ್ಯ ಮತ್ತು ಜಿಲ್ಲೆಯ ಮುಖಂಡರಿಗೆ ನಾನು ಭರವಸೆ ಕೊಡ್ತೀನಿ. ಯಾವುದೇ ಒಂದು ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆಗದಂಗೆ ಮುಂದೆ ನಾನು ಈ ಪಕ್ಷವನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಆ ದಂಡಿನ ಮಾರಮ್ಮನ ಆಶೀರ್ವಾದದೊಂದಿಗೆ ನಿಮಗೆಲ್ಲ ಭರವಸೆ ಕೊಡ್ತೀನಿ ಬಂಧುಗಳೇ. ನಮ್ಮ ಭಿನ್ನಮತವನ್ನ ಬದಿಗೊತ್ತಿ ಯಾವ ರೀತಿ ಮಾಡಿದ್ರು ಅದೇ ರೀತಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಬಡತೊಟ್ಟಿ ಮಾಡ್ಬೇಕಂತ ಹೇಳಿ ಬಡತೊಟ್ಟಿ ನಿಮ್ಮ ಮುಂದೆ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತ. ಈಗ ಏನಾಯ್ತಂದ್ರೆ ನಮ್ಮ ಬಸವರಾಜರು ಸ್ವಲ್ಪ ವಯಸ್ಸಾಗಿದೆ. ಈ ವಯಸ್ಸಾದಾಗ ಅದಕ್ಕೇನಾಗುತ್ತೆ, ಆ ಥರ ವಯಸ್ಸಾದಾಗ ಬಂದೇ ಮಾಡ್ತೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡು ಬಂದಿರತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು
ದೇಶದ ಸಾಮಾನ್ಯ ಪ್ರಜೆಗೆ ತಲುಪಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ಭಾರತೀಯ ಜನತಾ ಪಕ್ಷದ ಒಂದು ಮೂಲ ತತ್ವ ಏನೋ ಅಂತ ಹೇಳಿದ್ರೆ ಸರ್ಕಾರಗಳು ಮತ್ತು ಪಕ್ಷ ಎಷ್ಟೇ ಸಾವಿರ ಕೋಟಿ ಲಕ್ಷಾಂತರ ಕೋಟಿ ಯೋಜನೆಗಳನ್ನು ತಂದರೂ ಕೂಡ ಅದು ಪಟ್ಟ ಕಡೆಗೆ ಸಾಮಾನ್ಯ ಪ್ರಜೆಗಳಿಗೆ ತಲುಪಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಆ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಅಮೃತ ಯೋಜನೆ ಇರ್ತಕ್ಕಂಥ ಯೋಜನೆಗಳನ್ನು ತಂದು ಪ್ರತಿಯೊಂದು ತಾಲೂಕಿಗೆ ಅಮೃತ ವಸತಿ ಯೋಜನೆ ಮತ್ತು ಅಮೃತ ಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತಂದು ಕೃಷಿಕರಿಗೆ ಏನು ರೈತಾಪಿ ವರ್ಗದವರಿಗೆ ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗಲಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ರೈತರ ಮಕ್ಕಳಿಗೆ ಶಿಕ್ಷಣ ನಿಧಿ ಇರ್ತಕ್ಕಂಥ ಒಂದು ಪ್ರತ್ಯೇಕ ಒಂದು ಯೋಜನೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.